ಮಂಗಳೂರಿನ ಬಿಜೈ ಕಾಪಿಕಾಡ್ನಲ್ಲಿ ನಡೆದಿದ್ದ ಭೀಕರ ಅಪಘಾತದ ಹಿಂದೆ ಯುವಕನ ಕೊಲೆ ಯತ್ನ ಇದೆ ಎಂಬ ವಿಚಾರವನ್ನ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ವಿನಾಕಾರಣ ಎದುರು ಮನೆಯವರ ವಿರುದ್ಧ ದ್ವೇಷ ಸಾಧಿಸ್ತಾ ಇರುವುದೇ ಈ ಕುಕೃತ್ಯಕ್ಕೆ ಕಾರಣ ಅಂತ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಬೈಕ್ ಅಪಘಾತದಲ್ಲಿ ಗಾಯಗೊಂಡ ಮುರಳಿ ಪ್ರಸಾದ್ ಅವರ ಕುಟುಂಬದ ಮೇಲೆ ಎದುರು ಮನೆಯ ಸತೀಶ್ ಕುಮಾರ್ ಅವರ ಎರಡನೇ ದಾಳಿಯಾಗಿದೆ. ಈ ಹಿಂದೆ ಮುರಳಿ ಪ್ರಸಾದ್ ಅವರ ತಂದೆ ನಡೆದುಕೊಂಡು ಹೋಗುವಾಗ ಬೈಕ್ನಲ್ಲಿ ಬಂದು ಗುದ್ದಿ ಗಾಯಗೊಳಿಸಿದ್ದ. ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಬಳಿಕ ಸತೀಶ್ ಕುಮಾರ್ ವಯಸ್ಸಿನ ಕಾರಣದಿಂದ ರಾಜಿಯಲ್ಲಿ ಮುಗಿದಿತ್ತು. ಮದುವೆಯಾಗದೇ ಇದ್ರೂ ಸತೀಶ್ ಕುಮಾರ್ ವಾಸವಾಗಿರುವ ಮನೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರಿದ್ದಾರೆ. ಆದರೆ ಅವರೆಲ್ಲೂ ಮುರಳಿ ಪ್ರಸಾದ್ ಮನೆಯವರ ಜೊತೆ ಚೆನ್ನಾಗಿದ್ದಾರಾದರೂ ಸತೀಶ್ ಕುಮಾರ್ ಮಾತ್ರ ಅದ್ಯಾವುದೋ ದ್ವೇಷ ಸಾಧಿಸ್ತಾ ಇದ್ದಾರೆ. ಈ ಕಾರಣದಿಂದ ಮನೆಯಿಂದ ಹೊರಬರಲು ಕೂಡ ಮುರಳಿ ಪ್ರಸಾದ್ ಮನೆಯವರು ಭಯ ಪಡುವಂತಾಗಿದೆ. ಸತೀಶ್ ಕುಮಾರ್ಗೆ 70 ವರ್ಷ ವಯಸ್ಸಾಗಿದ್ದು ಮಾನಸಿಕ ಸ್ಥಿತಿ ಸರಿ ಇಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಆದರೆ ಈ ರೀತಿ ಅಪಘಾತ ಎಸಗಿ ಕೊಲೆಗೆ ಮುಂದಾಗಿರುವುದನ್ನು ಈ ಬಾರಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಕೊಲೆ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಜೊತೆಗೆ ನಿರ್ಲಕ್ಷ್ಯದ ಚಾಲನೆಯ ಕೇಸ್ ಕೂಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಹೋಗ್ತಾ ಇದ್ನಪ್ಪ ಬದಿಯಲ್ಲಿ ಹೋಗುವ ಹೊತ್ನ್ಯಾಗ ಮುಂದೆ ಕಾರ್ನಾಗ ಬರ್ತಿದ್ದ ಒಬ್ಬ ಬೈಕ್ನಾಗ ಹಿಂಗೆ ಅಡ್ಡ ಬರ್ತಾ ಇದ್ದ. ಅವ್ರ ಮನೆಗಿಂದ ಹೀಗೆ ಬರೋದು, ಕಾರ್ನಿಂದ ಆಚೆಯಿಂದ ಬರುವಾಗ ಅಂದರೆ ಅವರು ಪೀಡಿದ್ದು ನೋಡಿ ಕಂಪೌಂಡ್ ರಾಡ್ ಹುಡ್ಕೊಂಡು ಹಿಂಗೆಪ್ಪ ನಾನು ಹುಡ್ಕೊಂಡು ಒಂದು ಅಷ್ಟು ಮಿಕ್ಕ ಎದಿನ್ಯಾಗ ಬಂದು ಹುಡ್ಕೊಂಡು ಅಷ್ಟು ಪುರುಷೋತ್ತಿ ಬಂದಾನ ಹೊಡ್ಬೇಕು ಎತ್ತಿ ಹಾರಿ ರಾಡಿನ ಮೇಲೆ ಬಿದ್ದುಬಿಟ್ಟು ಚಿನ್ನಿಗೆ ಹೊಡೆದ್ಬಿಟ್ರು. ಚಿನ್ನಿಗೆ ಹೊಡೆಯನ್ನ ಎತ್ತಿ ಮ್ಯಾಗ ಹೋಗಿ ತೊಳ್ಕೊಂಡು ಸೈಡ್ ಕಂಪೌಂಡಿಗೆ ರಾಡಿನ ಮೇಲೆ ಬಿದ್ದುಬಿಟ್ಟು ತೂಗು ಬಿದ್ದಿದ್ಯಾ. ಮತ್ತು ಮಂದಿ ಬಂದು ಎತ್ತಿ ತೆಗೆದು ಕಾರಲ್ಲಿ ಒಬ್ಬ ಪುಣ್ಯದ ಬಂದು ಕಾರಲ್ಲಿ ತಂದು ಇಲ್ಲಿ ಹಾಕೋದ. ಮತ್ತು ನನ್ನ ಗಂಡ ಬಂದಪ್ಪ ತೂಗು ಬಿದ್ದಿದ್ದೆ ರಾಡಲ್ಲೇ. ನಾನು ಮನೆ ಕೆಲಸಕ್ಕೆ 8 ವರ್ಷ ಆತ ಅವ್ರ ಮನೆ ಕೆಲಸ ಮಾಡೋಕ್ಕೈತೆಪ್ಪ. ನಾನು ಆಫೀಸಿಗೆ ಹೋಗೋದು ವರ್ಕಿಗೆ. ಬೆಳಿಗ್ಗೆ ಹೋಗುವಾಗ ನನ್ನ ಬೈಕಿಂದ ಬಂದಿದ್ದಾನೆ. ಸಡನ್ ಹಿಂದೆ ಬಂದು ನನಗೆ ಹೊಡಿಸಿ ನಾನು ಗಾಡಿ ಫುಲ್ ಕಂಟ್ರೋಲ್ ಸಿಗದೆ ಆ ಹೆಂಗಸೊಂದು ಎದುರು ವಾಕ್ ಮಾಡಿ ಬರ್ತಾಯಿದ್ರು. ಅವರಿಗೆ ತಾಗಿ ಅವರು ಸ್ವಲ್ಪ ಜಂಪ್ ಆಗಿ ಒಂದು ರಾಡ್ಗೆ ತಾಗಿದೆ. ನಾನು ಸ್ಕಿಡ್ಡಾಗಿ ಕೆಳಗೆ ಬಿದ್ದು ಒಂದು ಕಂಬ ಇತ್ತು, ಕಂಬಕ್ಕೆ ಪುಣ್ಯನ ತಾಗಲಿಲ್ಲ, ಮತ್ತು ಹೆಲ್ಮೆಟ್ಸ್ ಇತ್ತು. ಹಾಗೆ ಒಂದು ಸ್ವಲ್ಪ ಪ್ರಾಣ ಉಳಿತಂತ ಹೇಳ್ಬೋದು. ಅವನು ತಾಗಿಸಿ ಓಡಿದ್ದಾನೆ, ಕಾರ್ ನಿಲ್ಲಿಸಿಲ್ಲ, ಸೀದೋಗಿದ್ದಾನೆ. ಹಾಗೆ ಅಲ್ಲಿ ಜನರಲ್ಲಿ ಹೇಳ್ತಾರೆ ಅಲ್ಲಿ ಅವ ಓಡಿಸಿ ಅಲ್ಲಿ ನಗರ್ತಾ ಇದ್ದ ಅಂತ ಹೇಳ್ತಾರೆ. 6 years ಮುಂಚೆ ಇರಲಿಲ್ಲ, ಒಂದು 6 years ಸ್ಟಾರ್ಟ್ ಆಗಿದೆ. ಅಂದರೆ ನಾವು ಹೋಗೋದಿಲ್ಲ ಅಷ್ಟು, ಅವನೇ ನಮಗೆ ಉತ್ತೇಜನ ಮಾಡೋದು, ಬನ್ನಿ ಜಗಳಕ್ಕೆ ಬನ್ನಿ. ಫಸ್ಟ್ ನಮ್ಮ ತಂದೆಯವರಿಗೆ ಇದು ಮಾಡ್ತಾ ಇದ್ದ ಜಾಸ್ತಿ, ಮತ್ತೆ ನಂಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತಂದೆಯವರು ಸಂಜೆ ವಾಕಿಂಗ್ ಹೋಗೋದು, ಆಗ ಅದು ಟೈಮ್ ನೋಡಿ ಇರಲಿಲ್ಲ ಮನೆಗೆ. ಟೈಮಿಂಗ್ ನೋಡಿ ಸೀದಾ ಬಂದು ಓಡಿಸಿದ್ದಾರೆ.